ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಬೆಸ್ಟಾಗಿ ಸೂಟ್ ಆಗುವಂಥ ಒಂದು ತುಂಬಾ ಆರೋಗ್ಯಕರವಾಗಿರುವಂಥ ಅಷ್ಟೇ ರುಚಿಯಾಗಿರುವಂಥ ಅವರೆಕಾಳಿನ ಗಸ್ಸಿ ಅಥವಾ ಸಾರನ್ನು ಯಾವ ಥರ ಮಾಡೋದನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಇದಕ್ಕಿದ ಅವರೆಕಾಳು 1 ಕಪ್ಪಷ್ಟು ತಗೊಂಡಿದ್ದೀನಿ. ಇದರಿಂದ ಒಂದು ಸೂಪರ್ ಆಗಿರುವಂಥ ಸಾರನ್ನು ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಸಾರು ಇದೆಯಲ್ಲ ತುಂಬ ಅಂದರೆ ತೆಳ್ಳಗಿರಲ್ಲ, ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಇದು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಅಥವಾ ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ. ತುಂಬಾ ಸಿಂಪಲ್ ಕೂಡ ಇದೆ ಈ ರೆಸಿಪಿ. ಪಾತ್ರೆ ತಗೊಂಡು ಅದಕ್ಕೆ ಈ ಅವರೆಕಾಳನ್ನು ತೊಳೆದ್ಬಿಟ್ಟು ಹಾಕೊತಾ ಇದ್ದೇನೆ. ನಾನು ಅದರ ಸಿಪ್ಪೆ ತೆಗೆದಿದ್ದೇನೆ. ನಾವು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಸಿಪ್ಪೆ ತೆಗಿಬೇಕಾಗುತ್ತೆ. ಅದು ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ, ಅವರೆಕಾಳಿದು ಸಿಪ್ಪೆ ಹೇಗೆ ತುಂಬಾ ಸುಲಭವಾಗಿ ತೆಗೆಯೋದು ಅನ್ನೋದನ್ನು. ಚಿಕ್ಕಿ ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೇನೆ. ಇವಾಗ ಒಂದು 2 ಕಪ್ಪಷ್ಟು ನೀರನ್ನು ಹಾಕೋಬೇಕು. ಅವರೆಕಾಳು ಎಷ್ಟಿತ್ತು ಅದರ ಡಬಲ್ ನೀರನ್ನು ಹಾಕಿ ಇದನ್ನ ಬೇಯಲಿಕ್ಕೆ ಇಟ್ಬಿಡೋಣ. ಕೆಲವರು ಕುಕ್ಕರಲ್ಲಿ ಬೇಯಿಸ್ತಾರೆ, ಬಟ್ ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಅಂದರೆ ಸ್ಮ್ಯಾಶ್ ಆಗಿ ಹೋಗುತ್ತೆ, ನಮಗೆ ಕಾಳು ತಿನ್ನೋಕ್ಕೇನು ಸಿಗಲ್ಲ. ಆದ್ದರಿಂದ ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೇನೆ. ಈ ಪಾತ್ರೆನ ಮುಚ್ಚಿಟ್ಟು ಬೇಯಿಸೋಕ್ಕಿಡೋಣ. ಸ್ಟವ್ ಮೇಲೆ ಇಟ್ಟಿದ್ದೇನೆ, ಮೆತ್ತಗಾಗೋ ತನಕ ಇದು ಬೇಯಲಿ. ಮುಚ್ಚಿಟ್ರೆ ಪಾತ್ರೆನ ಬೇಗ ಬೇಯುತ್ತೆ. ಇದು ಒಂಚೂರು ಕುದೀಲಿಕ್ಕೆ ಶುರುವಾದ ನಂತರ ನೀವು ಮುಚ್ಚಳನ ತೆಗೆದ್ಬಿಟ್ಟು ಓಪನ್ ಮಾಡಿ ಇದನ್ನ ಬೇಯಿಸ್ಬೋದು. ನೋಡಿ, ಅವರೆಕಾಳು ಬೆಂದಿದೆ, ತುಂಬ ಸ್ಮ್ಯಾಶ್ ಆಗಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಬೆಂದಿದೆ. ಇದನ್ನ ಒಂದು ಬಸಿದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕೊತಾ ಇದ್ದೇನೆ. ಬೇಯಿಸಿದ ನೀರನ್ನು ಬಿಸಾಡಬೇಡಿ, ಇದು ನಮಗೆ ಸಾರು ಅಡ್ಜಸ್ಟ್ ಅಥವಾ ಈ ಗಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಬೇಕಾಗುತ್ತೆ. ಈಗ ಒಂದು ಮಿಕ್ಸಿನ ತಗೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಈ ಬೇಯಿಸಿರುವಂತಹ ಅವರೆಕಾಳನ್ನು ಹಾಕೊಳ್ಳಿ. ಯಾಕಂತಂದರೆ ನಾವೊಂದೀಗ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಜಾಸ್ತಿ ಮಾಡೋದಿದ್ರೆ ನೀವು ಜಾಸ್ತಿ ಹಾಕೊಳ್ಳಿ. ನಾನು ಸ್ವಲ್ಪ ಒಂದು ಕಟ್ಟಿದ್ದು, ಅದಕ್ಕೆ ಜಸ್ಟ್ ಒಂದು ಟೊಮೆಟೊ ಕೂಡ ಹಾಕೊತಾ ಇದ್ದೇನೆ ಕಟ್ ಮಾಡಿ. ಒಂದು ಹಸಿಮೆಣಸಿನಕಾಯಿಯನ್ನು ಹಾಕೊತಾ ಇದ್ದೇನೆ. ಒಂದು 3 ಎಸಳು ಬೆಳ್ಳುಳ್ಳಿನ ಗುದ್ಬಿಟ್ಟು ಹಾಕೊಂಡಿದ್ದೇನೆ. ಹಾಗೇನು ಬೇಕಾದರೂ ಹಾಕೊಳ್ಳಿ, ತೊಂದರೆ ಇಲ್ಲ. ಚಿಕ್ಕ ಒಂದು ತುಂಡು ಶುಂಠಿ, ಅರ್ಧ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು. ಈಗ ನೀವು ಬೆಳ್ಳುಳ್ಳಿ ಈರುಳ್ಳಿ ತಿನ್ನದವರಾದರೆ ಬೆಳ್ಳುಳ್ಳಿ ಈರುಳ್ಳಿ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಇದಿಷ್ಟನ್ನು ನಾವು ಇವಾಗ ಒಂದು ಗ್ರೈಂಡ್ ಮಾಡಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇದು ಪೇಸ್ಟ್ ಆಗಿದೆ ನಾನು, ಬಟ್ ಒಂದು ಮರ್ತೆ, ಇದಕ್ಕೆ ಆ್ಯಕ್ಚುಲ್ ಆಗಿ ಒಂದು ಸ್ವಲ್ಪ ನಾವು ಕಾಯಿ ತುರಿ ಕೂಡ ಹಾಕೋಬೇಕು, ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾರು ಜಾಸ್ತಿ ಕೂಡ ಆಗುತ್ತೆ. ಅದಕ್ಕೆ ಇವಾಗ ಮತ್ತೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡು ಒಂಚೂರು ನೀರನ್ನು ಹಾಕೊಂಡು ಮತ್ತೆ ಇದನ್ನ ರುಬ್ಕೊಂಡು ಬಿಡೋಣ. ನೋಡಿ, ಕರೆಕ್ಟಾಗಿ ಒಂದು ಮಸಾಲ ರೆಡಿ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದನ್ನ ಬಿಸಿ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೇನೆ. ಆಯಿಲ್ ಕಾದ ನಂತರ ಅದು ಚೆನ್ನಾಗಿ ಸಿಡಿಯಕ್ಕೆ ಬಿಡೋಣ. ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಹಾಕೊತಾ ಇದ್ದೇನೆ. ಒಂದು 3-4 ಎಸಳು ಬೆಳ್ಳುಳ್ಳಿನ ಗುದ್ಬಿಟ್ಟು ಹಾಕೊತಾ ಇದ್ದೇನೆ. ಈರುಳ್ಳಿನ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿ ಬರುತ್ತೆ. ಈಗ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವರೆಕಾಳು ಜಾಸ್ತಿ ಇದ್ದರೆ ಜಾಸ್ತಿ ಟೊಮೆಟೊನ ಹಾಕೋಬಹುದು. ಟೊಮೆಟೊ ಮೆತ್ತಗಾಗಬೇಕು, ಅಷ್ಟೋ ತನಕ ನೀವು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಈ ಥರ ಮಗಿಸ್ತಾ ಇರಬೇಕು. ಈಗ ಇದಕ್ಕೆ ಈ ಅವರೆಕಾಳು ಬೇಯಿಸಿಟ್ಟಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಹಾಕಿಬಿಡೋಣ. ಹಾಗೆಯೇ ಬೇರೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿಬಿಡೋಣ. ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೊತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿ ಹಾಕೊತಾ ಇದ್ದೇನೆ. ಟೇಸ್ಟಿಂಗ್ ಪುಡಿ ಇಲ್ಲದಿದ್ದರೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯೇ ಹಾಕಿಬಿಡಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲದು ಪುಡಿ ಹಾಕೊತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕೊತಾ ಇದ್ದೇನೆ. ನೀವು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಬೇಕಾದರೂ ಉಪ್ಪನ್ನು ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಾವು ಚಪಾತಿ ಏನಾದರೂ ತಿನ್ನೋಕ್ಕೆ ನಮಗೆ ದಪ್ಪ ಬೇಕು ಅಂತಂದರೆ ನೋಡಿ, ಈ ಗ್ರೇವಿ ಸಾಕು, ಚೆನ್ನಾಗಿ ಬಂದಿದೆ. ನಮಗೆ ಸಾರು ಥರ ಬೇಕು, ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನಾವು ಈಗ ಬೇಯಿಸಿದ ನೀರಿದೆಯಲ್ವ ಅದನ್ನ ಒಂಚೂರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ನಾನು ಒಂಚೂರು ತೆಳ್ಳಗೆ ಮಾಡ್ಕೊತಾ ಇದ್ದೇನೆ, ಅದಕ್ಕೋಸ್ಕರ ಬೇಯಿಸಿದ ನೀರು ಹಾಕಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಉಪ್ಪೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಇವಾಗ ಕುದೀಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದೀಲಿ, ಹಸಿ ಫ್ಲೇವರ್ ಹೋಗಬೇಕು ಮಸಾಲದು. ಹಾಗೆಯೇ ಸ್ವಲ್ಪ ದಪ್ಪ ಕೂಡ ಆಗುತ್ತೆ ಇದು.
ಬೇಕಾದರೆ ಸ್ವಲ್ಪ ಇಂಗನ್ನು ಹಾಕೋಬಹುದು, ರುಚಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ರುಚಿ ರುಚಿಯಾಗಿರುವಂತಹ ಅವರೆಕಾಳಿನ ಗಸ್ಸಿ ಅಥವಾ ಸಾರನ್ನೇ ಅದು ರೆಡಿಯಾಗಿದೆ. ಇದು ನಮಗೆ ರೈಸಿಗಿರ್ಬೋದು, ಮುದ್ದೆಗಿರ್ಬೋದು, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ಅವರೆಕಾಳಿನ ಸೀಸನ್ ಆಗಿರೋದ್ರಿಂದ ಒಂದ್ಸರಿ ಈ ಥರ ಹೊಸ ಥರದ ರೆಸಿಪಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ, ಬಾಯಿಗೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.